ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಪವಿತ್ರ ಕಥೋಲಿಕ ಧರ್ಮಸಭೆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ಕೊಂಡಾಡುತ್ತಾ ಇದೆ. ಈ ದಿವ್ಯ ಬಲಿ ಪೂಜೆಯನ್ನು ನಾನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಅರ್ಪಿಸುತ್ತೇನೆ. ಹಾಗೂ ವಿಶ್ವದಲ್ಲಿರುವ ಮಹಾಮಾರಿ ಸೋಂಕು ಕೊರೋನಾ ಅತಿ ಶೀಘ್ರವೇ ಅದು ನಿಷ್ಕ್ರಿಯವಾಗಲಿ ಹಾಗೂ ಸೋಂಕಿಗೆ ಒಳಗಾದವರು ಸೌಖ್ಯವಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ಶರೀರ ಮತ್ತು ಪೂಜ್ಯ ಶರೀರ ಮತ್ತು ರಕ್ತದ ಈ ಹಬ್ಬವನ್ನು ನಾವು ಕೊಂಡಾಡುತ್ತಾ ಇರುವ ಸಂದರ್ಭದಲ್ಲಿ ಸಂತ ಪೌಲರು ಒಂದು ಮಾತು ಹೇಳುತ್ತಾರೆ. ಯಾರಾದರೂ ಈ ರೊಟ್ಟಿಯನ್ನು ಅಯೋಗ್ಯವಾಗಿ ಭುಜಿಸಿದರೆ, ಈ ಪಾತ್ರೆಯಿಂದ ಪಾನ ಮಾಡಿದರೆ ಅವರು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾರೆ. ಅದಕ್ಕಾಗಿ ಮೊಟ್ಟ ಮೊದಲು ಅವರು ತಮ್ಮನ್ನೇ ತಾವು ಪರಿಶೋಧಿಸಿಕೊಳ್ಳಲಿ. ಪ್ರತಿ ದಿವ್ಯ ಬಲಿ ಪೂಜೆ ಅರ್ಪಿಸುವ ಮುನ್ನ ನಮ್ಮನ್ನು ನಾವು ಪರಿಶೋಧಿಸುವ ಒಂದು ಸಮಯವೇ ಈ ಸಮಯ. ಇದು ಪಾಪ ನಿವೇದನೆ ಅಲ್ಲ, ಬದಲಾಗಿ ನಾವು ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳುತ್ತಾ ಒಂದು ವೇಳೆ ಮಹಾಪಾಪ ಮಾಡಿದ್ದರೆ ಅದನ್ನು ನಾವು ಪಾಪ ನಿವೇದನೆಯಲ್ಲಿ ಒಪ್ಪಿಸಬೇಕು. ಎಲ್ಲ ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳುತ್ತಾ ದೇವರ ಕರುಣೆಗಾಗಿ ನಾವು ಮರೆಯಿಡುತ್ತೇವೆ ಹಾಗೂ ಅವರಲ್ಲಿ ದಯಾ ಬೇಡಿಕೆಯನ್ನು ನಾವು ಕೊಡುತ್ತೇವೆ. ಖಂಡಿತವಾಗಿಯೂ ಕರುಣಾಮಯನು ದಯಾಶೀಲನೂ ಆದ ದೇವರು ನಮ್ಮನ್ನು ಕಾಪಾಡುತ್ತಾರೆ, ರಕ್ಷಿಸುತ್ತಾರೆ, ಕ್ಷಮಿಸುತ್ತಾರೆ. ಆ ನಂಬಿಕೆಯಿಂದ ಈ ಹಬ್ಬವನ್ನು ನಾವು ಕೊಂಡಾಡುವಾಗ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ. ಪರಮ ಪ್ರಸಾದವನ್ನು ನಾವು ಅಯೋಗ್ಯವಾಗಿ ಭುಜಿಸಿದ್ದೇವೆಯೇ, ಅಥವಾ ಪರಮ ಪ್ರಸಾದದ ಸಮಯದಲ್ಲಿ ನಾವು ಹೇಗೆ ವರ್ತಿಸಿದ್ದೇವೆ, ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣವಾಗಿ ಪಾವಿತ್ರ್ಯತೆಯಲ್ಲಿ ಸಮರ್ಪಿಸಿಕೊಟ್ಟಿದ್ದೇವೆಯೇ? ಹೌದು, ನಾವು ಎಡವಿ ಬಿದ್ದಿದ್ದೇವೆ ಸ್ವಾಮಿ, ನಮ್ಮನ್ನು ಮನ್ನಿಸಿರಿ. ಪಶ್ಚಾತ್ತಾಪ ಹೃದಯದಿಂದ ಅವರ ಮುಂದೆ ನಾವು ನಿಲ್ಲೋಣ, ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಹಾಗೂ ಇಂದಿನ ಈ ದಿವ್ಯ ಬಲಿಪೂಜೆ, ಈ ಹಬ್ಬದ ಬಲಿಪೂಜೆ ನಮ್ಮೆಲ್ಲರನ್ನು ವಿಶೇಷ ಕೃಪೆಯಲ್ಲಿ ತುಂಬಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ
ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ವಿಧ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ
ನೀವು ಅವರ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವೆಯಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷಸರ್ಪಗಳು, ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರುಭೂಮಿಯನ್ನು, ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೆ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೆರುಸಲೇಮೇ, ಕೀರ್ತಿಸು ಪ್ರಭುವನು, ಕೀರ್ತಿಸು ಪ್ರಭುವನು. ಜೆರುಸಲೇಮೇ, ಕೀರ್ತಿಸು ಪ್ರಭುವನು, ಕೀರ್ತಿಸು ಪ್ರಭುವನು. ಜೆರುಸಲೇಮೇ, ಕೀರ್ತಿಸು ಪ್ರಭುವನು. ಸಿಯೋನೇ, ಸ್ತುತಿಸು ನಿನ್ನ ದೇವರನ್ನು. ಬಲಪಡಿಸಿ ಹನಾತ ನಿನ್ನ ಹೆಬ್ಬಾಗಿಲುಗಳನ್ನು. ಆಶೀರ್ವದಿಸಿಹನು ನಿನ್ನಲ್ಲಿರುವ ಮಕ್ಕಳನ್ನು. ಜೆರುಸಲೇಮೇ, ಕೀರ್ತಿಸು ಪ್ರಭುವನು, ಕೀರ್ತಿಸು ಪ್ರಭುವನು. ನಿನ್ನ ಪ್ರಾಂತದೊಳಗೆಲ್ಲ ಇರುವುದು ನೆಮ್ಮದಿ. ನೀಡುವನು ನಿನಗೆ ಅತ್ಯುತ್ತಮ ಗೋಧಿ. ಕಳುಹಿಸುವನು ಧರೆಗೆ ತನ್ನ ಆಣತಿ. ಸಿದ್ಧಿಯಾಗುವುದದು ಬಲು ಶೀಘ್ರದಿ. ಜೆರುಸಲೇಮೇ, ಕೀರ್ತಿಸು ಪ್ರಭುವನು, ಕೀರ್ತಿಸು ಪ್ರಭುವನು. ತಿಳಿಸಿಹನು ತನ್ನ ವಾಕ್ಯವನ್ನು ಯಾಕೋಬ್ಯರಿಗೆ, ತನ್ನ ವಿಧಿ ನಿಯಮಗಳನ್ನು ಇಸ್ರಾಯೇಲರಿಗೆ. ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ. ಆತನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಿಲ್ಲ. ಜೆರುಸಲೇಮೇ, ಕೀರ್ತಿಸು ಪ್ರಭುವನು, ಕೀರ್ತಿಸು ಪ್ರಭುವನು. ಪೌಲನು ಕೊರಿಂಥಿಯರವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ ಅಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲ್ಗೊಳ್ಳುತ್ತೇವಲ್ಲವೇ? ರೊಟ್ಟಿ ಒಂದೇ, ಆದುದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ. ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಸ್ತುತಿ ಸ್ತೋತ್ರ ಹಲ್ಲೆಲೂಯ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯ. ಹಲ್ಲೆಲೂಯ, ಸ್ತುತಿ ಸ್ತೋತ್ರ ಹಲ್ಲೆಲೂಯ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ.
ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿನಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪವಿತ್ರ ಕಥೋಲಿಕ ಧರ್ಮಸಭೆ ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಕೊಂಡಾಡ್ತಾ ಇದೆ. ಕಾರ್ಪಸ್ ಕ್ರಿಸ್ಟಿ ಅಥವಾ ಬಾಡಿ ಅಂಡ್ ಬ್ಲಡ್ ಆಫ್ ಕ್ರೈಸ್ಟ್ ಈ ಹಬ್ಬ. ಅನೇಕ ಹಬ್ಬಗಳಿವೆ, ಆದರೆ ಈ ಹಬ್ಬದ ಮಹತ್ವ ಏನು ಎಂಬುದಾಗಿ ನಾವಿವತ್ತು ತಿಳಿದುಕೊಳ್ಳೋಣ. ಒಬ್ಬರು ಗುರುಗಳಿದ್ರು. ಆ ಗುರುಗಳು, ಅವರ ಹೆಸರು ಫಾದರ್ ಪೀಟರ್ ಪ್ರೇಗ್ ಅಂತೇಳಿ. ಅವರು ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ರು. ಆದರೆ ಬಲಿಪೂಜೆಯನ್ನು ಅರ್ಪಿಸುವಾಗ ಅವರಲ್ಲಿ ಅನುಮಾನ ಬಂತು. ಅನುಮಾನ ಅಂದ್ರೆ, ಈ ಒಂದು ಚಿಕ್ಕ ತುಂಡು ರೊಟ್ಟಿ ಯೇಸುವಿನ ಮಾಂಸವಾಗುವುದು ಹೇಗೆ? ಇದು ದ್ರಾಕ್ಷಾರಸ, ಇದು ರಕ್ತವಾಗುವುದು ಹೇಗೆ? ಹೀಗೆ ಅನೇಕ ದಿನಗಳಿಂದ ಈ ಒಂದು ಅನುಮಾನದಿಂದ ಬಲಿಯನ್ನು ಅವರು ಅರ್ಪಿಸುತ್ತಿದ್ರು. ಒಂದು ದಿನ ಬಲಿಪೂಜೆ ಅರ್ಪಿಸುವಾಗ ಅವರು ಯೇಸುವಿನ ಶರೀರ, ಆ ರೊಟ್ಟಿ ಮತ್ತು ರಸವನ್ನು ಮೇಲೆತ್ತುವಾಗ ಅವರ ಕಣ್ಣುಗಳೇ ನಂಬದಾದವು. ಎಂತ ಅದ್ಭುತ ಅವರು ನೋಡಿದ್ರು. ಅವರು ಅದನ್ನು ಮೇಜಿನ ಮೇಲೆ, ಕೆಳಗಡೆ ಆಲ್ಟರ್ ಮೇಲೆ ಇಟ್ಟಾಗ ಆ ರೊಟ್ಟಿ ಮಾಂಸವಾಗಿ ಮತ್ತು ಆ ರಸ ರಕ್ತವಾಗಿ ಮಾರ್ಪಟ್ಟಿತು. ಅದನ್ನು ಕಂಡ ಆ ಗುರುಗಳು ಅವರಿಗೆ ಜೀವನದಲ್ಲಿ ಒಂದು ಆಶ್ಚರ್ಯವನ್ನು ಕಂಡು, ವಿಸ್ಮಯವನ್ನು ಕಂಡು, ಅವರು ಅಲ್ಲಿ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕಂತ ಅವರಿಗೆ ಗೊತ್ತಾಗಿಲ್ಲ. ಹೇಳಿರ್ಬೋದು, ಯೇಸು ಸ್ವಾಮಿ, ಈಗ ನೋಡು, ನಿನ್ನೊಳಗಡೆ ಇರುವ ಆ ಒಂದು ಸಂಶಯ ಹೋಯ್ತಲ್ವಾ? ಆತ್ಮೀಯ ಸಹೋದರ ಸಹೋದರಿಯರೇ, 1264ನೇ ಇಸ್ವಿಯಲ್ಲಿ ಅಂದಿನ ಜಗದ್ಗುರುಗಳು ಈ ಒಂದು ಅದ್ಭುತವನ್ನು ಅವ್ರೇನ್ ಮಾಡಿದ್ರು, ಯಾವುದೇ ಅದ್ಭುತ ನಡೆದ್ರೆ ರೋಮಿನಿಂದ ವಿಜ್ಞಾನಿಗಳು ಬರ್ತಾರೆ, ಡಾಕ್ಟರ್ಗಳು ಬರ್ತಾರೆ, ಅವನ್ನು ಪರಿಶೀಲಿಸುತ್ತಾರೆ.
ಪರಿಶೀಲಿಸುವಾಗ ಇದು ಯೇಸುವಿನ ನಿಜವಾಗಿ ರಕ್ತ, ಶರೀರದ ಶರೀರ, ಮಾಂಸದ ಮಾಂಸವಾಗಿ ಇದೆ ಎಂಬುದಾಗಿ ನಿರೂಪಿಸಿದರು. ಅದಕ್ಕಾಗಿ ಪವಿತ್ರ ಧರ್ಮಸಭೆಯಲ್ಲಿ ಯೇಸುವಿನ ಶರೀರ ಮತ್ತು ರಕ್ತದ ಈ ಹಬ್ಬ ಅಂದರೆ ಇದು ನಿಜವಾದುದು. ಏನು ಆದಿಯಿಂದ ನಾವು ಈ ಒಂದು ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೋ ಅದಕ್ಕೊಂದು ಅಧಿಕೃತ ಇನ್ನೂ ಹೆಚ್ಚು ಆಶೀರ್ವಾದ ಸಿಕ್ಕಿದ ಹಾಗೆ ಇದೊಂದು ಘಟನೆ ನಡೆಯಿತು. ಅದಕ್ಕೆ 1264 ಇಸ್ವಿಯಲ್ಲಿ ಜಗದ್ಗುರುಗಳು ಈ ಹಬ್ಬವನ್ನು ಘೋಷಿಸಿದರು. ಕಾರ್ಪಸ್ ಕ್ರಿಸ್ಟಿ ಅಥವಾ ಬಾಡಿ ಅಂಡ್ ಬ್ಲಡ್ ಆಫ್ ಕ್ರೈಸ್ಟ್ ಆಂಗ್ಲ ಭಾಷೆಯಲ್ಲಿ ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ. ಆತ್ಮೀಯರೇ, ನಾವಿಲ್ಲಿ ಬರ್ತೀವಿ, ಇದು ಕೇವಲ ರೊಟ್ಟಿಯಲ್ಲ, ಇದು ರಸವಲ್ಲ. ಈ ದಿವ್ಯ ಬಲಿಪೂಜೆಯಲ್ಲಿ ಶಕ್ತಿ ಇದೆ. ಪ್ರಭು ಯೇಸು ನಮ್ಮ ಮಧ್ಯೆ ಪ್ರಸನ್ನರಾಗುತ್ತಾರೆ. ಪ್ರಭು ಯೇಸು ತಮ್ಮನ್ನೇ ನಮಗಾಗಿ ಬಲಿಯಾಗಿ ಅರ್ಪಿಸುತ್ತಾರೆ. ಪ್ರಭು ಯೇಸು ನಮ್ಮೊಳಗಡೆ ಬರುತ್ತಾರೆ. ಪ್ರಭು ಯೇಸು ನಮ್ಮನ್ನು ಪರಿವರ್ತಿಸುತ್ತಾರೆ ಮತ್ತು ನಾವು ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಲು ಹೋಗ್ತೀವಿ. ಇಂದಿನ 3 ವಾಚನಗಳನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದರು: ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನೀವು ಅವರ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ನೋಡಿ, 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ನಡೆದರು. 430 ವರ್ಷಗಳ ಕಾಲ ಫರೋಹ ಅರಸನ ಗುಲಾಮಗಿರಿಯಲ್ಲಿದ್ರು ಅವರು. ಎಷ್ಟೊಂದು ಅದ್ಭುತ ದೇವರು ಮಾಡಿದ್ರು ಅಂದ್ರೆ ಒಟ್ಟಿಗೆ 470 ವರ್ಷ. ಅಷ್ಟು ವರ್ಷಗಳ ಜೊತೆಗೆ ಅವರ ದೇವರು ಇದ್ರು, ದೇವರವರು ನಡೆಸ್ತಿದ್ರು, ಸರ್ವೇಶ್ವರ ಅವರೊಟ್ಟಿಗೆ ಇದ್ರು. ಅದಕ್ಕಾಗಿ ಮೋಶೆ ಹೇಳ್ತಾನೆ, ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ಇವತ್ತು ಯಾವ ಮನೋಭಾವ ನಮ್ಮಲ್ಲಿದೆ? ಆ ಗುರುಗಳಲ್ಲಿದ್ದ ಮನೋಭಾವ ಅವರ ಸಂಶಯವನ್ನು ಹೊಡೆದೋಡಿಸಿತು. ನಮ್ಮ ಮನೋಭಾವ ಸಂಶಯದ ಮನೋಭಾವದಿಂದ ನಾವು ಬರಬಾರದು. ನಾವು ವಿಶ್ವಾಸದಿಂದ, ಆ ವಿಶ್ವಾಸದ ಶಕ್ತಿ, ಭರವಸೆಯಿಂದ, ಒಂದು ಅರ್ಥದಲ್ಲಿ ಈ ಭಾನುವಾರ ಒಂದು ಭರವಸೆಯ ಭಾನುವಾರವಾಗಿದೆ. ಆಮೇಲೆ ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವೆಯಿಂದ ಬಳಲಿಸಿದರು. ಹೇಗೆ ಮನುಷ್ಯನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ಆಕಾಶದಿಂದ ಮನ್ನವನ್ನು, ಆ ಬಂಡೆಯಿಂದ ಪಾನವನ್ನೆಲ್ಲ ಕೊಟ್ಟರು. ಅಂದ್ರೆ ಈ ಆಹಾರ ನಮಗೆ ದೇಹದ ಹಸಿವನ್ನು ತಣಿಸುತ್ತೆ, ನೀಗಿಸುತ್ತೆ. ಆದ್ರೆ ಇನ್ನೊಂದು ಆಧ್ಯಾತ್ಮಿಕ ಆಹಾರ, ದೇವರು ಕೊಡುವ ಆಹಾರ, ಆ ಆಹಾರ ಭುಜಿಸಿದರೆ ನಮ್ಮ ದಾಹವೆಲ್ಲ ನೀಗಿ ಹೋಗುತ್ತೆ. ಯೇಸು ಸ್ವಾಮಿ ಸೈತಾನನ್ನು ಪರಿಶೋಧಿಸಲ್ಪಟ್ಟಾಗ ಈ ವಾಕ್ಯವನ್ನು ತೆಗೆಯುತ್ತಾರೆ: ಮಾನವರು ಆಹಾರದಿಂದ ಮಾತ್ರವಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆ. ಹೌದು ಆತ್ಮೀಯರೇ, ನಾವು ಆಹಾರದಿಂದ ಜಾನುವಾರುಗಳು ಜೀವಿಸ್ತವೆ, ಪ್ರಾಣ ಪಕ್ಷಿಗಳು ಜೀವಿಸ್ತವೆ. ನಮಗೆ ಆಹಾರ ಮಾತ್ರವಲ್ಲ, ಆಧ್ಯಾತ್ಮಿಕ ಭೋಜನ, ಪ್ರಾರ್ಥನೆ, ವಿಶ್ವಾಸ, ಈ ಸಂಸ್ಕಾರಗಳು, ಆಜ್ಞೆ ಪ್ರಕಾರ ನಾವು ಜೀವಿಸ್ತೀವಿ. ಅದರಲ್ಲೂ ಪರಮ ಪ್ರಸಾದ ಹಾಗೂ ಈ ಪಾಪ ನಿವೇದನೆಯ ಮೂಲಕ ನಾವು ದೇವರ ಜೊತೆಗೆ ಬಾಳಲು ಪ್ರಯತ್ನಿಸುತ್ತೇವೆ. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನ್ನು ಮರೆತು ಬಿಟ್ಟೀರಿ, ಅಹಂಕಾರದಿಂದ ದೇವರನ್ನು ಮರೆತು ಬಿಟ್ಟೀರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ನೋಡಿ, ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದರು. ಮೊದಲನೇದಾಗಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದರು. ಎರಡನೇದಾಗಿ ನಿಮಗೆ ಆಹಾರವನ್ನು ಕೊಟ್ಟರು. ಮೂರನೇದಾಗಿ ಅವರು ನಿಮ್ಮನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿದರು. ವಿಷ ಸರ್ಪಗಳು, ಚೇಳುಗಳು ಇದ್ದ ಆ ಘೋರವಾದ ಮಹಾಮರುಭೂಮಿಯನ್ನು, ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಅಂದರೆ ದೇವರು ನಮ್ಮೊಂದಿಗೆ ಇದ್ದಾರೆ. ಅವರು ಏನು ಅವರಿಗೆ ನೆನಪಿಸಿಕೊಳ್ಳುತ್ತಾರೆ? ದೇವರು ನಿಮ್ಮೊಂದಿಗಿದ್ದಾರೆ. ಇವತ್ತು ಈ ಕೋವಿಡ್-19 ಕೊರೋನಾ ವೈರಸ್ ಸಮಯದಲ್ಲಿ ಈ ಸಂದೇಶ ನಮಗೆ ಏನು ಕೊಡುತ್ತೆ? ದೇವರು ನಮ್ಮೊಂದಿಗಿದ್ದಾರೆ. ಗಾಡ್ ಈಸ್ ವಿತ್ ಅಸ್.
ಈ ದಿವ್ಯ ಪರಮ ಪ್ರಸಾದದ ಮೂಲಕ ನಮ್ಮೊಳಗಡೆ ಅವರು ಬರುತ್ತಾರೆ, ನಮ್ಮನ್ನು ಬಲಪಡಿಸುತ್ತಾರೆ, ನಮ್ಮ ಜೊತೆಗೆ ಅವರಿದ್ದಾರೆ. ಇಲ್ಲಿನ ಕೀರ್ತನೆಯಲ್ಲಿ ನಾವು ಕೀರ್ತನೆ 147, ಜೆರುಸಲೇಮೆ ಕೀರ್ತಿಸು ಪ್ರಭುವನು, ಎಲ್ಲವೂ ಕೀರ್ತಿಸಲಿ ಪ್ರಭುವನು, ದೇವರಿಗೆ ಸ್ತುತಿಯ ಹಾಗೂ ಕೀರ್ತನೆಯ ಆ ಒಂದು ಕೀರ್ತನೆಯನ್ನು ನಾವು ಹಾಡಿದೆವು. ಇಂದಿನ 2ನೇ ವಾಚನ ನಾವು ಧ್ಯಾನಿಸಿದ್ದೇ ಆದರೆ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ. ಈ 16 ಮತ್ತು 17 2 ವಾಕ್ಯಗಳಿವೆ, ಆದರೆ ಮಹತ್ತಾದ ವಾಕ್ಯಗಳು ಇವು. ಯಾವುದು? ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನ ಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವೆ ಅಲ್ಲವೇ? ನಾವೇನ್ ಮಾಡ್ತೀವಿ? ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಪಾನ ಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವೆ. ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವೆ. ಅಂದರೆ ನಾವಾಗಿರುವುದಿಲ್ಲ, ನಾವು ಕ್ರಿಸ್ತರವರಾಗುತ್ತೇವೆ, ಯೇಸುವಿನವರಾಗುತ್ತೇವೆ. ರೊಟ್ಟಿ ಒಂದೇ, ಆದುದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಸುಂದರವಾದ ಹಾಡಾಡ್ತೀವಿ ನಾವು, ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಭುಜಿಸ ಬಂದಿಹೆವು. ಅಂದ್ರೆ ಇದು ಆತ್ಮದ ಭೋಜನ. ನೋಡಿ, ಈ ಪರಮ ಪ್ರಸಾದ ಇದೆ ಅಲ್ಲ, ನಾವು ಅರ್ಪಿಸುವುದು, ನಾವು ಜೊತೆ ಸೇರಿ ಅರ್ಪಿಸುವುದು, ಇದೊಂದು ಶ್ರೇಷ್ಠ ಶಕ್ತಿ. ಈ ವಿಶ್ವದಲ್ಲಿ ಬೇರೆ ಯಾವ ಶಕ್ತಿಯು ಈ ಶಕ್ತಿ ಮುಂದೆ ನಿಲ್ಲಲಾರದು. ಅದಕ್ಕಾಗಿ ಇದು ಕೇವಲ ರೊಟ್ಟಿ ಅಲ್ಲ, ಇದು ಕೇವಲ ಒಂದು ರಸವಲ್ಲ, ಇದು ಯೇಸುವಿನ ಶರೀರ. ಯೇಸುವಿನೊಳಗಡೆ ನಾವು ಒಂದಾಗ್ತೀವಿ. ಆತನ ಶರೀರ, ಆತನ ರಕ್ತ ನಮ್ಮಲ್ಲಿರುವ ಬಲಹೀನತೆಯನ್ನು ತೊಳೆದು ಹಾಕುತ್ತೆ, ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತೆ, ಹೊಸ ಶಕ್ತಿ, ಹೊಸ ಬಲವನ್ನು ನಮಗೆ ಕೊಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ 3ನೇ ವಾಚನ ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ. ಈ 6ನೇ ಅಧ್ಯಾಯ ನಾವು ನೋಡುವುದಾದ್ರೆ ಅದು ಒಂದು ಪರಮ ಪ್ರಸಾದದ ಬೋಧೆ ಅಂತ ಹೇಳ್ಬಹುದು. ಎಲ್ಲಿಂದ ಆರಂಭವಾಗುತ್ತೆ ಅಂದ್ರೆ ಯೇಸು 5,000 ಮಂದಿಗೆ ಉಣಬಡಿಸುವುದರಿಂದ ಆರಂಭವಾಗುತ್ತೆ. ನೋಡಿ, ಲೌಕಿಕ ಊಟ, ಆಧ್ಯಾತ್ಮಿಕ ಊಟ. ಈ ಲೌಕಿಕ ಊಟದ ಹಿಂದೆ ಓಡಬೇಡಿ, ಆಧ್ಯಾತ್ಮಿಕ ಊಟದ ಹಿಂದೆ ಓಡಿ. ಇವತ್ತು ನಾವು ನೋಡಿ, ಲಾಕ್ಡೌನ್ ಆಗಿ ಮನೆಯಲ್ಲಿರುವಾಗ, ಅಥವಾ ಈಗ ಸ್ವಲ್ಪ ನಮಗೆ ಬಿಡುಗಡೆಯಾಗಿದೆ, ನಮಗೆ ಊಟ ಮಾಡ್ತಿದ್ವಿ ನಾವು, ಆದ್ರೆ ಒಂದು ಏನೋ ನಾವು ಕಳೆದೋದಂಗಾಗ್ತಿತ್ತು. ಪರಮ ಪ್ರಸಾದ ಇಲ್ಲ, ಪ್ರಾರ್ಥನೆ, ಚರ್ಚಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಗುರುಗಳು ಅಥವಾ ನಮಗೆ ಧರ್ಮಸಭೆ ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ನಮಗೆ ಒಂದು ಪ್ರಾರ್ಥಿಸಲು ಅವಕಾಶ ಮಾಡಿಕೊಡ್ತು. ಆದ್ರೆ ಇದು ಸಂಪೂರ್ಣತೆ ಅಲ್ಲ. ಜಗದ್ಗುರುಗಳು ಒಂದು ಮಾತು ಹೇಳಿದ್ರು, ನಾವು ಮೀಡಿಯಾಗಳಿಗೆ ಈ ರೀತಿಯಾಗಿ ಬಲಿಯಾಗಬಾರದು. ಯಾಕಂದ್ರೆ ನಾವು ಕಮ್ಯುನಿಟಿ ಜೊತೆಗೆ ಬಂದು ಪ್ರಾರ್ಥಿಸುವುದರಲ್ಲಿ ಮಾತ್ರ ಸಂಪೂರ್ಣತೆ. ಇದು ಕೇವಲ ತಾತ್ಕಾಲಿಕವಾಗಿ ನಾವು ಪ್ರಾರ್ಥಿಸಲು ಹಾಗೂ ನಮಗೆ ಈ ಒಂದು ಬಂದ ಮರಣಾಂತಿಕ ಸೋಂಕಿನಿಂದ ಬಿಡುಗಡೆ ಮಾಡಲು ಪ್ರಾರ್ಥಿಸ್ತಾ ಇದ್ದೀವಿ ಅಷ್ಟೇ. ಅದಕ್ಕಾಗಿ ಇವತ್ತಿನ ಈ ಬೋಧೆ 6ನೇ ಅಧ್ಯಾಯ, ನಿಮಗೆ ಟೈಮ್ ಸಿಕ್ಕಿದ್ರೆ ಬಲಿಪೂಜೆ ನಂತರ ನೀವಿವತ್ತು ಧ್ಯಾನ ಮಾಡುವಾಗ 6ನೇ ಅಧ್ಯಾಯವನ್ನು ಬಹಳ ಚೆನ್ನಾಗಿ ಓದಿ ಅದನ್ನು ಅರ್ಥೈಸಿಕೊಳ್ಳಿ. ಅಲ್ಲಿ ಯೇಸು ಹೇಳ್ತಾರೆ 51ರಿಂದ 58 ಈ ವಾಕ್ಯಗಳು. ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ನೋಡಿ, ಅಲ್ಲಿ ಮನ್ನಾ, ಇಲ್ಲಿ ಜೀವಂತ ರೊಟ್ಟಿ. ಕನ್ಫರ್ಮ್, ಜೀಸಸ್ ಈಸ್ ಮೇಡ್ ಇನ್ ಹೆವೆನ್. ನೀವು ನೋಡ್ತೀರಿ, ಏನೇ ವಸ್ತು ತಗೊಂಡ್ರೆ ಮೇಡ್ ಇನ್ ಬಾಂಗ್ಲಾದೇಶ್, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ, ಮೇಡ್ ಇನ್ ಥೈಲ್ಯಾಂಡ್, ಬ್ಯಾಂಕಾಕ್ ಅಂತ ಹಾಕ್ತಾರೆ, ಅಥವಾ ಮೇಡ್ ಇನ್ ಅಮೇರಿಕಾ. ಆದ್ರೆ ಇದು ಮೇಡ್ ಇನ್ ಹೆವೆನ್, ದೇವರಿಂದ ಬಂದಿದ್ದು. ಸೊ ವಿ ಆರ್ ಆಲ್ ಮೇಡ್ ಫ್ರಮ್ ಹೆವೆನ್. ನಾವು ಏನು ಉಪಯೋಗಿಸಿಕೊಳ್ತಾ ಇದ್ದೀವಿ? ಸ್ವರ್ಗದಿಂದ ಬಂದ ರೊಟ್ಟಿ, ಯೇಸುವಿನೊಟ್ಟಿಗೆ ನಾವಿದ್ದೇವೆ. ಅದಕ್ಕಾಗಿ ಮೇಡ್ ಇನ್, ಲೋಕದ ಮೇಡ್ ಇನ್ಗಳು ಬೇಡ ನಮಗೆ ಯೇಸು ಬೇಕು. ನಾನೇ ಸ್ವರ್ಗದಿಂದ ಇಳಿದು ಬಂದ, ಹೇಗೆ ಯೇಸು ಹೇಳ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಆಲ್ಫಾ, ನಾನೇ ಒಮೆಗಾ, ನಾನೇ ದೇವರ ವಾಕ್ಯ, ನಾನೇ ಪುನರುತ್ಥಾನ, ಇದೆಲ್ಲ ಹೇಳ್ತಾರೆ. ಇಲ್ಲಿ ಯೇಸು ಹೇಳ್ತಾರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು, ಕೇಳಿ, ಚಿರಕಾಲ ಬಾಳುತ್ತಾನೆ. ಅರ್ಥ ಏನು? ಈ ಲೋಕದಲ್ಲಿ ಸಾಯೋಲ್ಲ ಅಂತೇಳಿ ಅರ್ಥ ಅಲ್ಲ. ಈ ಲೋಕದಿಂದ ಹೋಗ್ಬೋದು, ಆದರೆ ಅವನು ಎಲ್ಲಿ ಹೋಗ್ತಾನೆ? ಚಿರಕಾಲ, ನಿತ್ಯ ಜೀವ ಬಾಳುತ್ತಾನೆ. ಯಾರು ಕೊಡ್ತಾನೆ? ಯೇಸು ಕೊಡ್ತಾರೆ. ನಾವೆಲ್ಲರೂ ಯೇಸುವಿನೊಡನೆ ಹೋಗ್ತೀವಿ, ಸ್ವರ್ಗ ಸಾಮ್ರಾಜ್ಯದೊಳಗೆ ಪ್ರವೇಶಿಸುತ್ತೇವೆ. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ಕಣ್ಣು ರೆಪ್ಪೆ
ಬಡಿದು ತೆರೆಯುವಷ್ಟರಲ್ಲಿ ನಾವು ಏನಾಗ್ತೀವಿ, ಪರಿವರ್ತನೆಗೊಳ್ಳುತ್ತೀವಿ, ರೂಪಾಂತರಗೊಳ್ಳುತ್ತೀವಿ. ಅದರ ಅರ್ಥ ಅಂದ್ರೆ ಪರಮ ಪ್ರಸಾದ ನಮ್ಮನ್ನು ಪೋಷಿಸುತ್ತೆ, ಪರಮ ಪ್ರಸಾದ ನಮ್ಮನ್ನು ಪ್ರಭುವಿನ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತೆ. ಮಾತ್ರವಲ್ಲ, ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ. ಅಂದ್ರೆ ಅವರ ಮಾಂಸ ಈ ಲೋಕದಲ್ಲಿ ಅವರು ಅರ್ಪಿಸಿದ್ರು, ನಮಗಾಗಿ ಅರ್ಪಿಸಿದ್ರು. ನಾವು ಏನು ಈ ಮಾಂಸದಲ್ಲಿ ಅನುಭವಿಸಬೇಕಿತ್ತೋ ಯೇಸು ತಮ್ಮ ಶರೀರದಲ್ಲಿ ಅನುಭವಿಸಿದ್ರು. ಅದಕ್ಕಾಗಿ ಯೇಸುವಿನ ಶರೀರವನ್ನು ಭುಜಿಸುವಾಗ ನಮ್ಮ ಶರೀರಕ್ಕೆ ಆಶೀರ್ವಾದ. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ನೋಡಿ, ಎರಡು ರೀತಿಯ ಜನರಿದ್ದಾರೆ. ಒಂದು ಅರ್ಥ ಮಾಡಿಕೊಳ್ಳುವವರು, ಇನ್ನೊಂದು ಅರ್ಥ ಮಾಡಿಕೊಳ್ಳದವರು. ಅವರಿಗೆ ಏನು ಹೇಳಿದ್ರು ವ್ಯರ್ಥನೆ. ಗ್ರಹಿಸುವ ಶಕ್ತಿ ಯಹೂದ್ಯರಲ್ಲಿ ಇರಲಿಲ್ಲ. ಅವರು ಯೋಚನೆ ಮಾಡಿದ್ರು, ಯೇಸು ತನ್ನ ಕೈ ಕಟ್ಟು ಮಾಡಿ ಮಾಂಸ ಕೊಡ್ತಾರೆ, ರಕ್ತ ಕೊಡ್ತಾರೆ ಅಂತೇಳಿ. ಅದು ಯೇಸು ಹೇಳಿದ್ದಲ್ಲ. ಆ ಯೇಸು ಹೇಳಿದ್ರಲ್ಲಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಹೇಗೆ ಆ ಪರಮ ತ್ರಿತ್ವರ ಎರಡನೇ ವ್ಯಕ್ತಿ ಮಾಂಸವಾದರು, ಅವರು ಈ ಲೋಕದಲ್ಲಿ ನಮ್ಮಂತೆ ಜೀವಿಸಿದರು, ಹಾಗೂ ಆ ಮಾಂಸದಲ್ಲಿ ಎಲ್ಲವನ್ನು ಅವರು ಸಹಿಸಿದರು, ಕಷ್ಟ ಯಾತನೆಯನ್ನು ಅನುಭವಿಸಿದರು, ಶಿಲುಬೆ ಮರಣವನ್ನು ಪಡೆದರು, ಅಲ್ಲಿ ಮುರಿಯಲ್ಪಟ್ಟು ಜಜ್ಜಲ್ಪಟ್ಟು ಆ ಶಿಲುಬೆ ಮೇಲೆ ಆ ಬಲಿಯನ್ನು ಅರ್ಪಿಸಿ ಯೇಸು ನಮಗೆ ತಮ್ಮನ್ನೇ ಹೇಗೆ ಕೊಡುತ್ತಾರೆ ಎಂಬುದನ್ನು ಅವರು ಅರಿಯಲಿಲ್ಲ. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟನು ಎಂದು ಕೇಳಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ನಿಮ್ಮಲ್ಲಿ ಜೀವ ಇರುವುದಿಲ್ಲ. ಪರಮ ಪ್ರಸಾದ ಇಲ್ಲದವನ ಜೀವನದಲ್ಲಿ ಜೀವ ಇರುವುದಿಲ್ಲ. ಪರಮ ಪ್ರಸಾದ ನಮಗೆ ವರಪ್ರಸಾದ. ಪರಮ ಪ್ರಸಾದ ನಮ್ಮ ನಿಜವಾದ ಆಹಾರ. ಪರಮ ಪ್ರಸಾದ ನಮಗೆ ನಿಜವಾದ ಶಕ್ತಿ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತೆ. ಅದಕ್ಕಾಗಿ ಯೂಕರಿಸ್ಟಿನಲ್ಲಿ, ಪರಮ ಪ್ರಸಾದದಲ್ಲಿ ನಿತ್ಯ ಜೀವ ಇದೆ. ಈ ಆರಾಧನೆ ಮಾಡುವಾಗ ಆ ನಿತ್ಯ ಜೀವವನ್ನು ನಾವು ಆರಾಧಿಸುತ್ತೇವೆ. ನಿತ್ಯ ಜೀವದಾಗ ಯೇಸುವನ್ನು ಆರಾಧಿಸುವಾಗ ಆಶೀರ್ವಾದ ನಮಗೆ ಸಿಗುತ್ತೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೀನಿ, ಅಂದರೆ ಅವನು ಮರಣ ಹೊಂದಿದಾಗ ಆತನು ನನ್ನೊಡನೆ ಜೀವಿಸುವನು. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ. ನೋಡಿ, ಕೇಳಿ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು, ಪರಮ ಪ್ರಸಾದದಲ್ಲಿ ಅರ್ಪಣೆ ಮಾಡುವವನು, ತನ್ನನ್ನೇ ಭಾಗವಹಿಸುವವನು, ಅವನು ನನ್ನಲ್ಲಿ ನೆಲೆಸಿರುತ್ತಾನೆ. ಇವತ್ತು ಎಷ್ಟೋ ಮಂದಿ ಚರ್ಚ್ಗೆ ಹೋಗಲ್ಲ, ಎಷ್ಟೋ ಮಂದಿ ಪರಮ ಪ್ರಸಾದಕ್ಕೆ ಹೋಗಲ್ಲ. ಹೋಗಿ ರೊಟ್ಟ ಹತ್ರ ಒಂದು ಪ್ರೇಯರ್ ಮಾಡಿದ್ರೆ ಆಯ್ತು, ಒಂದು ಜಪಸರ ಮಾಡಿದ್ರೆ ಆಯ್ತು, ಡೋರ್ನಳ್ಳಿ ವೆಲ್ಲಂಗಣಿಗೆ ಹೋಗಿ ಭೇಟಿ ಮಾಡಿ ಬಂದ್ರೆ, ಅಲ್ಲೂ ಕೂಡ ಚರ್ಚ್ಗೆ ಕೆಲವರು ಹೋಗಲ್ಲ. ಅಲ್ಲಿ ಹೋಗೋ ಉದ್ದೇಶ ಇಷ್ಟೇ, ಹೋಗಿ ಅಲ್ಲಿ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿ ಇರಬಹುದು, ಅಲ್ಲಿ ಒಂದು ಒಳ್ಳೆಯ ಪರಮ ಪ್ರಸಾದದಲ್ಲಿ ಭಾಗವಹಿಸಿ ಪರಮ ಪ್ರಸಾದವನ್ನು ಸ್ವೀಕರಿಸಿ. ಯಾವುದೇ ಶ್ರೈನಿಗೂ ಬಿಸಿಲಿಗೂ ನೀವು ಹೋದಾಗ ಅತಿ ಮುಖ್ಯವಾದುದು ಅಲ್ಲಿ ಹೋಗಿ ನಾವು ಪರಮ ಪ್ರಸಾದದಲ್ಲಿ ಭಾಗವಹಿಸಬೇಕು. ಅದು ಆಶೀರ್ವಾದ ನಮಗೆ. ಆ ಬಸಿಲಿಕಾ ಶ್ರೈನಿಂದ ಸಿಗುವ ಆಶೀರ್ವಾದ. ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಯಾವಾಗ ನೀವು ಪರಮ ಪ್ರಸಾದ ಭುಜಿಸುವಾಗ ನನ್ನಲ್ಲಿ ನೆಲೆಸಿರುತ್ತೀರಿ, ನಾನು ನಿಮ್ಮಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು. ನೋಡಿ, ಈ ಸತ್ಯ ಯೇಸು ಹೇಳ್ತಾರೆ, ದೇವರಿಂದ ನಾನು ಬಂದಿದ್ದೀನಿ, ಜೀವ ಸ್ವರೂಪಿಯಾದ ದೇವರು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ, ನಾನು ಅವರಿಂದಲೇ ಜೀವಿಸುತ್ತೇನೆ, ಅವರಿಂದಲೇ ನಾನು ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು, ಕೇಳಿ, ನನ್ನಿಂದಲೇ ಜೀವಿಸುತ್ತಾನೆ. ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಆದ್ದರಿಂದ ನಮ್ಮ ಜೀವ ದೇವರ ಯೇಸುವಿನಲ್ಲಿ ಮರೆಯಾಗಿದೆ. ಎಷ್ಟು ಸ್ಪಷ್ಟವಾಗಿ ಯೇಸು ಹೇಳ್ತಾರೆ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು. ಆತ್ಮೀಯರೇ, ವಿಶೇಷವಾಗಿ ಇಂದು ನಾವು ಈ ಪರಮ ಪ್ರಸಾದದ ಕುರಿತು ಬೈಬಲ್ ವಾಕ್ಯದಿಂದ ಆಲಿಸಿದ್ದೀವಿ. ಪರಮ ಪ್ರಸಾದವನ್ನು ಕ್ಷುಲ್ಲಕವಾಗಿ ತೆಗೆದುಕೊಳ್ಳುವುದು ಬೇಡ. ತಮಾಷೆ ಮಾಡುವುದಲ್ಲ. ಪರಮ ಪ್ರಸಾದದಲ್ಲಿ ಅರ್ಧ ಬಲಿಪೂಜೆಗೆ ಹೋಗುವುದಲ್ಲ, ಆರಾಧನೆಗೆ ಹೋಗದೆ ಜೀವಿಸುವುದು ಅಲ್ಲ. ನಾವು ನಮ್ಮ ಜೀವನದಲ್ಲಿ ಪರಮ ಪ್ರಸಾದಕ್ಕೆ, ಚರ್ಚಿಗೆ ಬನ್ನಿ, ನೀವು ಬಂದಾಗ ಕೆಲವರು ಅಲ್ಲಿ ಪರಮ ಪ್ರಸಾದ ಇರುತ್ತೆ, ಅಲ್ಲಿ ನಮಸ್ಕಾರ ಮಾಡೋಲ್ಲ. ಪಕ್ಕದಲ್ಲಿರುವ ಪ್ರತಿಮೆಗಳು ಬೇಕು, ಅದು ಗೌರವ ಕೊಡ್ತೀರಿ ನೀವು. ಆದ್ರೆ ಮೊದಲು ನೀವು ಬಂದು ಪ್ರಾರ್ಥನೆ ಮಾಡೋದು ಪರಮ ಪ್ರಸಾದದ ಮುಂದೆ ಮಂಡಿ ಹಾಕಿ ನಮಸ್ಕಾರ ಮಾಡಿ. ಉಳಿದ ನಿಮ್ಮ ಪ್ರಾರ್ಥನೆಗಳು ಭಿನ್ನಗಳು, ಯಾಕೆ ನಾವು ಈ ಲೋಕದಲ್ಲಿರುವವರು ಕೇಳ್ತೀವಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆದ್ದರಿಂದ ಪರಮ ಪ್ರಸಾದದ ಈ ಒಂದು ಹಬ್ಬ, ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ಕೊಂಡಾಡುವಾಗ
ಯೇಸುವೆ, ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ಆಶೀರ್ವಾದ ವಿಶ್ವದ ಮೇಲೆ ಇಳಿದು ಬರಲಿ. ಇವತ್ತು ವಿಶ್ವ ನರಳ್ತಾ ಇದೆ, ವಿಶ್ವದಲ್ಲಿ ಸಮಾಧಾನ ಇಲ್ಲ. ಕೋವಿಡ್-19 ಹೆಚ್ಚುತ್ತಾ ಇದೆ. ಕೊರೋನಾ ವೈರಸ್, ಮರಣಾಂತಿಕ ವೈರಸ್ ಸೋಂಕಿಗೆ ಎಷ್ಟೋ ಬಲಿಯಾಗಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಈ ದಿನ ವಿಶೇಷವಾಗಿ ನಮಗೆ ಸಾಧ್ಯವಾದಲ್ಲಿ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ. ಆರಾಧನೆಯ ಮೂಲಕ ಪ್ರಭುವಿನ ಶಕ್ತಿಯನ್ನು ನಮ್ಮದಾಗಿಸೋಣ. ನಮ್ಮಲ್ಲಿರುವ ಬಲಹೀನತೆಗಳು ಬಿಟ್ಟು ಹೋಗಲಿ, ದೇವರ ಕರುಣೆ ನಮ್ಮಲ್ಲಿ ಇಳಿದು ಬರಲಿ, ನಮ್ಮಲ್ಲಿರುವ ಸಂಶಯಗಳು ಒಡೆದೋಡಿಸಲಿ. ದೇವರಿಂದ ಪರಮ ಪ್ರಸಾದದಿಂದ ದೂರ ಇದ್ದವರು ಪರಮ ಪ್ರಸಾದದೆಡೆಗೆ ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಈ ದಿನ ಈ ರಹಸ್ಯವನ್ನು ನಮಗೆ ಶ್ರುತಪಡಿಸಿದ್ದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಈ ಒಂದು ಹಬ್ಬವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಯಾವುದೇ ಅನುಮಾನಗಳಿಲ್ಲದೆ ನಾವು ಪರಮ ಪ್ರಸಾದವನ್ನು ಪ್ರೀತಿಸುವಂತೆ, ಪ್ರಭುವೇ, ಇದು ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವೆಂದು ಮನಗಾಣಿ ಜೀವಿಸುವಂತೆ, ಅಯೋಗ್ಯವಾಗಿ ಭುಜಿಸದೆ ಯೋಗ್ಯವಾಗಿ ಭುಜಿಸುವಂತೆ, ಸದಾಕಾಲ ನಮಗೆ ಕೊಟ್ಟ ಈ ಆಧ್ಯಾತ್ಮಿಕ ಆಹಾರ, ಆಧ್ಯಾತ್ಮಿಕ ಪಾನದಲ್ಲಿ ನಮ್ಮ ಜೀವನವನ್ನು, ವಿಶ್ವಾಸವನ್ನು ಕಟ್ಟುವಂತೆ ಆಶೀರ್ವದಿಸಿರಿ. ಎಲ್ಲ ಕೇಡುಗಳಿಂದ, ಮರಣಾಂತಿಕ ವ್ಯಾಧಿಗಳಿಂದ, ರೋಗಗಳಿಂದ, ನೋವುಗಳಿಂದ, ನಿರಾಶೆಗಳಿಂದ, ದುಃಖಗಳಿಂದ ನಮ್ಮನ್ನು ಕಾದು ರಕ್ಷಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ನಾವೆಲ್ಲರೂ ಜೊತೆ ಸೇರಿ ಮಾಡೋಣ. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸ್ವಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಸುತನಲ್ಲಿ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಕ್ರಿಶ್ಚಿಯನ್ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ವಿಶ್ವಾಸಿಗಳ ಪ್ರಾರ್ಥನೆಯನ್ನು ನಾವೀಗ ಪ್ರಾರ್ಥಿಸೋಣ. ಪರಮ ಪವಿತ್ರ ಈ ಪರಮ ಪ್ರಸಾದವನ್ನು ನಾವು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ಕೊಂಡಾಡುತ್ತಿರುವ ಸಂದರ್ಭದಲ್ಲಿ ಯೇಸುವನ್ನೇ ನಮಗೆ ದಾರೆ ಎರೆದ ದೇವರು ಇನ್ನೇನನ್ನು ತಾನೇ ಕೊಡಬಲ್ಲರು. ಈ ಸಂಕಷ್ಟದ ಸಮಯದಲ್ಲಿ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮ ಸಮುದಾಯದ ಕೋರಿಕೆಗಳನ್ನು, ಕುಟುಂಬದ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳ ಆರೋಗ್ಯಕ್ಕಾಗಿ ಹಾಗೂ ವಿಶ್ವ ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ಬಲಕ್ಕಾಗಿ ಹಾಗೂ ಅವರ ಜೊತೆಗೆ ಸೇವೆ ಮಾಡುತ್ತಿರುವ ಧರ್ಮಸಭೆಯ ಎಲ್ಲ ಧಾರ್ಮಿಕ ಮುಖಂಡರುಗಳಿಗಾಗಿ, ಧರ್ಮ ಭಗಿನಿಯರು, ಧರ್ಮ ಗುರುಗಳು ಹಾಗೂ ಎಲ್ಲ ಸೇವಾದರ್ಶಿಗಳು, ಈ ಧರ್ಮಸಭೆಯನ್ನು ನೀವೇ ಮುನ್ನಡೆಸಿರಿ, ಎಲ್ಲ ಕೇಡುಗಳಿಂದ ರಕ್ಷಿಸಿರಿ, ನಮ್ಮ ಬಲಹೀನತೆಯನ್ನು ಮನ್ನಿಸಿ
ನಮ್ಮನ್ನು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಪ್ರಾರ್ಥಿಸೋಣ ನಮ್ಮ ಧರ್ಮಕ್ಷೇತ್ರಕ್ಕಾಗಿ. ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರ, ನಮ್ಮ ಧರ್ಮಾಧ್ಯಕ್ಷರು, ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರು, ಧರ್ಮ ಗುರುಗಳು, ದೇವ ಜನರು, ಎಲ್ಲ ಕೇಡುಗಳಿಂದ, ಆಪತ್ತುಗಳಿಂದ, ವಿಪತ್ತುಗಳಿಂದ ದೇವರು ನಮ್ಮನ್ನು, ನಮ್ಮ ಧರ್ಮಕ್ಷೇತ್ರವನ್ನು ರಕ್ಷಿಸಲಿ. ನಮ್ಮೆಲ್ಲ ಧರ್ಮ ಕೇಂದ್ರಗಳ ಯೋಜನೆಗಳನ್ನು ಆಶೀರ್ವದಿಸಲಿ. ಈ ಧರ್ಮಕ್ಷೇತ್ರವು ಆಧ್ಯಾತ್ಮಿಕ, ಸಾಮಾಜಿಕ, ಸರ್ವತೋಮುಖ ಬೆಳವಣಿಗೆಯತ್ತ ದಾಪುಗಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಬೇಕಾದ ವರದಾನಗಳಿಂದ ತುಂಬಿರಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ದಂಪತಿಗಳ ಮಧ್ಯೆ ಪ್ರೇಮ, ವಿರಸಗಳು ದೂರವಾಗಲಿ, ವಿಚ್ಛೇದನಗಳು ದೂರವಾಗಲಿ, ಸಾಮರಸ್ಯ ಇಳಿದು ಬರಲಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ, ಕುಟುಂಬದಲ್ಲಿ ಅಸಮಾಧಾನ ಇರುವವರಿಗೆ ಸಮಾಧಾನ, ಹಿರಿಯರು, ವೃದ್ಧಾಪ್ಯದಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಕಾಯಿಲೆಗೆ ತುತ್ತಾದವರು, ವಿಶೇಷವಾಗಿ ಕೊರೋನಾ ಈ ಕಾಯಿಲೆಗೆ ತುತ್ತಾದವರು, ಹಾಗೂ ಯುವಕ ಯುವತಿಯರು ಪರೀಕ್ಷೆ ಬರೆಯುತ್ತಿರುವ ತಮ್ಮ ಜೀವನವನ್ನು ರೂಪಿಸಲು ಬೇಕಾದವರಿಗೆ ಶಕ್ತಿ ಸಿಗಲಿ. ಎಲ್ಲ ವಿದ್ಯಾರ್ಥಿಗಳನ್ನು ದೇವರು ಆಶೀರ್ವದಿಸಲಿ. ತಂದೆ ತಾಯಿಯರ ಎಲ್ಲ ಅವರ ಪ್ರತಿಯೊಂದು ಕೋರಿಕೆಗಳನ್ನು ಸಲ್ಲಿಸಿ ಆ ಕೋರಿಕೆಗಳು ಅಭಿಷೇಕಗೊಳ್ಳಲಿ. ಕುಟುಂಬ ಮೌಲ್ಯಕ್ಕೆ ವಿರೋಧ ಬರುವಂಥದ್ದು ಗರ್ಭಪಾತ, ಸಲಿಂಗ ಕಾಮಗಳು ದೂರವಾಗಲಿ. ಎಲ್ಲ ರಾಷ್ಟ್ರಗಳು, ರಾಜ್ಯಗಳು ಕುಟುಂಬ ಮೌಲ್ಯವನ್ನು ಎತ್ತಿ ಹಿಡಿದು ಕುಟುಂಬ ಜೀವನಗಳನ್ನು ಗೌರವಿಸುವಂತಾಗಲಿ. ಪರಮತ್ರಿತ್ವ ಒಂದು ಕುಟುಂಬ, ಜೋಸೆಫ್, ಮರಿಯ, ಯೇಸು ಒಂದು ಕುಟುಂಬ, ಆ ಪರಮ ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬಗಳಾಗಲಿ. ವಿಶೇಷವಾಗಿ ಯೇಸುವೆ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕೃತವಾಗಲಿ. ವಿಶ್ವದಲ್ಲಿರುವ 750 ಕೋಟಿ ಜನರ ಕುಟುಂಬಗಳು ಕೂಡ ದೇವರ ಬೆಳಕನ್ನು, ಯೇಸುವಿನ ಸಂರಕ್ಷಣೆಯನ್ನು ಪಡೆಯಲೆಂದು ನಾವು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ವಿಧವೆಯರು, ವಿದುರರು, ಬಡವರು, ಹಸಿವಿನಿಂದ ನರಳುತ್ತಿರುವವರು, ಆಸ್ಪತ್ರೆಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಡುತ್ತಿರುವವರು, ವೆಂಟಿಲೇಟರ್ ಅಲ್ಲಿರುವವರು, ಹುಟ್ಟಿನಿಂದಲೇ ಒಂದಲ್ಲ ಒಂದು ರೀತಿಯಲ್ಲಿ ಕಾಯಿಲೆಗೆ ಒಳಗಾದವರು, ವಿಕಲಚೇತನರು, ದೇವ ಅವರನ್ನು, ಅವರ ಸೇವೆ ಮಾಡುತ್ತಿರುವವರನ್ನು, ವೈದ್ಯರನ್ನು, ದಾದಿಯರನ್ನು, ಹಾಗೂ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರನ್ನು, ಆರೋಗ್ಯ ಕಾರ್ಯಕರ್ತರನ್ನು, ಎಲ್ಲ NGOಗಳನ್ನು, ವಿಶೇಷವಾಗಿ ಇಂತಹ ಬಡಬಗ್ಗರ, ನಿರ್ಗತಿಕರ ಸೇವೆ ಮಾಡುತ್ತಿರುವ, ರೋಗಿಗಳ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಆಶೀರ್ವಾದಗೊಳ್ಳಲಿ. ನೀವೇ ಸೌಖ್ಯದಾಯಕ. ವಿಶೇಷವಾಗಿ ಮಾರಣಾಂತಿಕ ಸೋಂಕು ಕೊರೋನಾಕ್ಕೆ ಲಸಿಕೆ ಕಂಡುಹಿಡಿಯಲು ಬೇಕಾದ ಜ್ಞಾನವನ್ನು ದಯಪಾಲಿಸಿರಿ. ವಿಜ್ಞಾನಿಗಳನ್ನು ಆಶೀರ್ವದಿಸಿರಿ. ಅಪರಾಧಿಗಳಿಗೆ ಮನಪರಿವರ್ತನೆ ಕೊಡಿ, ನಿರಪರಾಧಿಗಳಿಗೆ ಬಿಡುಗಡೆ ಕೊಡಿರಿ. ಹೀಗೆ ಎಲ್ಲ ರೋಗದಿಂದ ವಿಶ್ವವನ್ನು ಬಿಡುಗಡೆಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಸರಕಾರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರತಿಯೊಬ್ಬ ಆಯ್ಕೆಯಾದ ವ್ಯಕ್ತಿ ಇರಬಹುದು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಅಧ್ಯಕ್ಷರು, ವಿಶ್ವವನ್ನು ಮುನ್ನಡೆಸುತ್ತಿರುವ ಎಲ್ಲ ರಾಜಕೀಯ ಮುಖಂಡರುಗಳು, ನಾಯಕರುಗಳು, ರಾಜರಾಣಿಯರುಗಳು ಅಭಿಷೇಕಗೊಳ್ಳಲಿ. ಅವರು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿ ಹಾಗೂ ಈ ಸಂಕೇತಗಳನ್ನು ಓದಿ ವಿಶೇಷವಾಗಿ ಇಡೀ ಮನುಕುಲವನ್ನು ಸಂರಕ್ಷಿಸುವ ವಿಶೇಷ ಜವಾಬ್ದಾರಿಯನ್ನು ಅವರಿಗೆ ನೀಡಿದ್ದಾರೆ. ಯಾವುದೇ ತಾರತಮ್ಯ, ಪಕ್ಷಪಾತವಿಲ್ಲದೆ ಮುನ್ನಡೆಸಲು ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ಮತಾಂಧತೆ, ಭಯೋತ್ಪಾದನೆಯನ್ನು ವಿಶ್ವದಿಂದ ದೂರ ಮಾಡಿರಿ. ರಾಷ್ಟ್ರಗಳ ಮಧ್ಯೆ ಒಳ್ಳೆಯ ಸಂಬಂಧಗಳು ಏರ್ಪಡಲಿ. ಗಡಿ ಭಾಗದಲ್ಲಿರುವ ಉದ್ವಿಗ್ನ ಪರಿಸ್ಥಿತಿಗಳು ಅಥವಾ ಅಲ್ಲಿರುವ ಉಗ್ರಗಾಮಿಗಳ ಅಟ್ಟಹಾಸಗಳು ನಿಷ್ಕ್ರಿಯವಾಗಲಿ. ಎಲ್ಲ ಸೈನಿಕರನ್ನು, ಪೊಲೀಸರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಹಾಗೆಯೇ ವಿಶೇಷವಾಗಿ ಎಲ್ಲ ರಾಷ್ಟ್ರಗಳು ನಿಮ್ಮ ಪ್ರೀತಿಯನ್ನು ಸವಿಯಲೆಂದು ಹಾಗೂ ರಾಷ್ಟ್ರ ನಾಯಕರು ಕೂಡ ಸತ್ಯದ ಹಾದಿಯಲ್ಲಿ ನಡೆಯಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಳೆಗಾಗಿ ರೈತ ಕಾಯುತ್ತಾ ಇರುವ ಈ ಸಂದರ್ಭದಲ್ಲಿ ಒಳ್ಳೆಯ ಮಳೆ, ಬೆಳೆ ಹಾನಿಯಾಗದಂತೆ ನಮ್ಮ ಹಳ್ಳಿಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಎಲ್ಲ ಹಳ್ಳಿಗಳು ದೇವರ ಕೃಪೆಯಿಂದ ತುಂಬಲ್ಪಡಲಿ.
ಆಹಾರವಿಲ್ಲದೆ ಎಷ್ಟೋ ಮಂದಿ ನರಳುತ್ತಿದ್ದಾರೆ. ಇವರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಹಾಗೂ ಅವರಿಗೂ ಕೂಡ ಒಂದು ಉತ್ತಮ ಜೀವನ ದಯಪಾಲಿಸಿರಿ. ಹಾಗೂ ನಮ್ಮ ಕುಟುಂಬಗಳಿಂದ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು, ಕೆಲಸ ಇಲ್ಲದ ವ್ಯಕ್ತಿಗಳಿಗೆ ಕೆಲಸಕ್ಕಾಗಿಯೂ ಹೀಗೆ ನಾವು ನಮ್ಮ ಎಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ಮೌನವಾಗಿ ಪ್ರಾರ್ಥಿಸೋಣ. ಕರುಣಾಳು ಪ್ರಭುವೇ, ನಮ್ಮನ್ನೇ ನಿಮಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ. ನಿಮ್ಮ ಮುಂದೆ ನಾವು ಇಟ್ಟಿರುವ ಈ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ. ನಮ್ಮನ್ನು ನೀವು ಸದಾ ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿಸುತ್ತೀರಿ. ನಮ್ಮ ಆಧ್ಯಾತ್ಮಿಕ ಜೀವನ, ಸಾಮಾಜಿಕ ದೈಹಿಕ ಜೀವನ ಎಲ್ಲವನ್ನು ಆಶೀರ್ವದಿಸುತ್ತೀರಿ. ಇವತ್ತು ನಿಮ್ಮ ಮುಂದೆ ನಾವು ಇಟ್ಟಿರುವ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ ಹಾಗೂ ನಮ್ಮನ್ನು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರು, ನಮ್ಮ ಪ್ರಭು ರಕ್ಷಕವಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಉನ್ನತ ದೇವರ ಸನ್ನಿಧಿಗೆ ತಂದೆಯೇ ಎನ್ನ ಈ ಕಾಣಿಕೆ ಸ್ವೀಕರಿಸೋ ಹೇ ಪ್ರಭುವೇ. ನಾನೀಗ ಎನ್ನನ್ನೇ ಅರ್ಪಿಸುವೆ, ನಾನೀಗ ಎನ್ನನ್ನೇ ಅರ್ಪಿಸುವೆ. ನಾನೀಗ ಗೋಧಿಯ ರೊಟ್ಟಿಯನ್ನು ಜೊತೆಗೆ ದ್ರಾಕ್ಷಿಯ ರಸವನ್ನು, ನಾನೀಗ ಗೋಧಿಯ ರೊಟ್ಟಿಯನ್ನು ಜೊತೆಗೆ ದ್ರಾಕ್ಷಿಯ ರಸವನ್ನು ಭೋಜನವಾಗಿ ತಿರುಗಿಯೇ ಮಾಗಿ ನೀಡಿಸಲಹೋ ದೇವಾ, ನೀಡಿಸಲಹೋ ದೇವಾ. ಉನ್ನತ ದೇವರ ಸನ್ನಿಧಿಗೆ ತಂದೆಯೇ ಎನ್ನ ಈ ಕಾಣಿಕೆ ಸ್ವೀಕರಿಸೋ ಹೇ ಪ್ರಭುವೇ. ನಾನೀಗ ಎನ್ನನ್ನೇ ಅರ್ಪಿಸುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಧರ್ಮಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ದಯೆಯಿಂದ ಅನುಗ್ರಹಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ತಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು. ನಿಷ್ಕಳಂಕ ಕುರಿಮರಿಯನ್ನಾಗಿಯೂ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು. ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ. ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೂ ಮಾಡುತ್ತೀರಿ. ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂದು ಇಹದಲ್ಲಿ ಮುನ್ಸೂಚಿತರಾಗಿರುವ
ಸ್ವರ್ಗೀಯ ಸತ್ಯಗಳೆಡೆಗೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣ ಪೀಠವನ್ನು ಸಮೀಪಿಸುತ್ತೇವೆ. ಆದುದರಿಂದ ಭೂಪರಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತ ವೃಂದದೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೀವಿ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ, ಹೋಸನ, ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಹೋಸನ, ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷ್ಯಗಳೊಂದಿಗೂ
ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯವೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರೋ ಭಾಗ್ಯವಂತರು. ಪ್ರಭು ತಾವು ನಮ್ಮ
ಪಾತ್ರಳಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ಮತ್ತು ರಕ್ತವು ನನ್ನನ್ನು ಕಾಪಾಡು. ಆತ್ಮದೊಳು ನೆಲೆಸಲು ಬಾ, ಕಾದಿರುವೆ ದೇವನೇ ಬಾ, ಹೇ ದೇವ ಬೇಗನೆ ಬಾ, ಹರಸದಯೇ ನನು ಪಾವನಗೊಳಿಸಲು ಬೇಗನೆ ಬಾ, ಬಾ ದೇವ ಬಾ, ನೀ ಬೇಗ ಬಾ, ಬಾ ಬೇಗ ಬಾ, ಬಾ ಬೇಗ ಬಾ. ನಮ್ಮ ಪೂರ್ವಜರು ಕಾಡಿನಲ್ಲಿ ಹಸಿರು ಕಂಗೆಡಲು, ಬಿಸಿಲಿನಲ್ಲಿ ದಾಹವನು ತಡೆಯದೆ ಮೊರೆಯಿಡಲು, ಆಕಾಶದಿಂದ ಮನ್ನವನು, ಆ ಬಂಡೆಯಿಂದ ಪಾನವನು, ಆಕಾಶದಿಂದ ಮನ್ನವನು, ಆ ಬಂಡೆಯಿಂದ ಪಾನವನು, ನೀಡಿದೆ ದೇವನೇ, ಕಾದಿರೆ ನಿನ್ನನೆ, ತ್ವರೆಯೊಳು ಬಾ, ತ್ವರೆಯೊಳು ಬಾ, ಬಾ ದೇವ ಬಾ, ನೀ ಬೇಗ ಬಾ, ಬಾ ಬೇಗ ಬಾ. ನಾವು ಯೇಸುವನ್ನು ಭುಜಿಸಿದ್ದೇವೆ. ಆಕಾಶದಿಂದ ಮನ್ನವನ್ನು, ಆ ಬಂಡೆಯಿಂದ ಪಾನವನ್ನು ಕೊಟ್ಟರು ದಯಾಮಯ ದೇವರು ಇಸ್ರಾಯೇಲರಿಗೆ. ಇಂದು ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯನ್ನು ನಾವು ಭುಜಿಸಿದ್ದೇವೆ. ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆ ಅವರು ಆಗಮಿಸಿದ್ದಾರೆ. ಅಂತಿಂತ ಪರಮ ಪ್ರಸಾದವಲ್ಲ, ನಿತ್ಯ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯುವ ಪರಮ ಪ್ರಸಾದ ಎಂಬುದಾಗಿ ಇವತ್ತು ನಾವು ಪ್ರಬೋಧನೆಯಲ್ಲಿ ಕೇಳಿದ್ದೇವೆ. ಇದೋ ಈ ದಿವ್ಯ ಪರಮ ಪ್ರಸಾದದ ಮೂಲಕ ನಮ್ಮೊಳಗಡೆ ಆಗಮಿಸಿದ ಯೇಸುವಿಗೆ ನಾವೆಲ್ಲರೂ ಕೊರಳಿನಿಂದ ಮನಸ್ಸಿನಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಎರಡು ಕರಗಳನ್ನು ಮೇಲೆತ್ತಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತಂದೆ ಸ್ತೋತ್ರ, ಈ ಪರಮ ಪ್ರಸಾದದ ವಿಶೇಷ ಹಬ್ಬಕ್ಕಾಗಿ, ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವಿವತ್ತು ಕೊಂಡಾಡಿದ ಈ ಮಹೋತ್ಸವಕ್ಕಾಗಿ, ಸದಾ ನಮ್ಮನ್ನು ಪೋಷಿಸುವ ಪ್ರತಿನಿತ್ಯ ಪ್ರತಿ ಕ್ಷಣ ನಮಗಾಗಿ ಯೇಸುವೇ ಈ ಲೋಕದಲ್ಲಿ ನೀವಿದ್ದೀರಿ. ನಾವು ನಿಮ್ಮನ್ನು ವಂದಿಸುತ್ತೇವೆ. ದಿನಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಿಸಿದ್ದೀರಿ, ಬಲಪಡಿಸಿದ್ದೀರಿ. ಈ ದಿವ್ಯ ಪರಮ ಪ್ರಸಾದದ ಮೂಲಕ ನಮ್ಮನ್ನು ಹೆಚ್ಚು ಹೆಚ್ಚು ಆಶೀರ್ವದಿಸಿದ್ದೀರಿ. ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ನಮ್ಮ ದೇಹದಲ್ಲಿರುವ ಎಲ್ಲ ರೋಗ ರುಜಿನಗಳು ಬಿಟ್ಟು ಹೋಗಲಿ. ಈ ಪರಮ ಪ್ರಸಾದದ ಅರ್ಪಿಸಿದ ಶಕ್ತಿ ನಮ್ಮೆಲ್ಲರ ಮೇಲೆ, ಕುಟುಂಬದ ಮೇಲೆ ಇಳಿದು ಬರಲಿ. ಯೇಸು ನಾಮದಲ್ಲಿ ನಮ್ಮೆಲ್ಲರಿಗೂ ಜಯ ಲಭಿಸಲಿ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ದಿವ್ಯ ಜೀವನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುನ್ಸೂಚಿತವಾಗಿದೆ. ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಆಶೀರ್ವಾದಗಳನ್ನು ಪಡೆಯೋಣ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯ ಆನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು ಯೋಗ್ಯವಾಗಿ
ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.